ಪೌಷ್ಟಿಕ ಆಹಾರಗಳ ಕುರಿತು ಹೆಚ್ಚಿನ ಅಧ್ಯಯನ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಸ್ವಸ್ಥ ಭಾರತ ನಿರ್ಮಾಣ ಸಾಧ್ಯ. ಈ ನಿಟ್ಟಿನಲ್ಲಿ ಪೌಷ್ಟಿಕ ತಜ್ಞರ ಪಾತ್ರ ಬಹುಮುಖ್ಯ ಎಂದು ನಿಟ್ಟೆ ಉಪಕುಲಾಧಿಪತಿ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಅಭಿಪ್ರಾಯಪಟ್ಟರು. ಅವರು ನಿಟ್ಟೆ ಕ್ಯಾಂಪಸ್ನ ಕ್ಷೇಮ ಆಡಿಟೋರಿಯಂನಲ್ಲಿ ಶುಕ್ರವಾರ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ, ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ಡಯಾಟಿಕ್ಸ್ ಅಂಡ್ ನ್ಯೂಟ್ರಿಷನ್ ವಿಭಾಗದ ಆಶ್ರಯದಲ್ಲಿ ನಡೆದ ನ್ಯಾಷನಲ್ ನ್ಯೂಟ್ರಿಷನ್ ಕಾನ್ಫರೆನ್ಸ್ ನ್ಯೂಟ್ರಿಕಾನ್ 2018 ಇದಕ್ಕೆ ಚಾಲನೆ ನೀಡಿ ಮಾತನಾಡಿದರು. ದೇಶದಲ್ಲಿ 35 ಮಿಲಿಯನ್ ಜನ ಮಧುಮೇಹ ಮತ್ತು 32 ಮಿಲಿಯನ್ ಜನ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿಯೂ ರೋಗವನ್ನು ಗುಣಪಡಿಸುವ ವಿಧಾನ ಮತ್ತು ರೋಗ ಕಂಡುಹಿಡಿಯುವ ವಿಧಾನಗಳ ಆವಿಷ್ಕಾರದಲ್ಲೇ ಮುಂದುವರಿಯುತ್ತೇವೆ. ಆದರೆ ಎಲ್ಲಿಯೂ ಪೌಷ್ಟಿಕತೆ ಇಲ್ಲದ ಆಹಾರ, ಕಲಬೆರಕೆ ಆಹಾರಗಳನ್ನು ಸೇವಿಸದಂತೆ ವೈದ್ಯರು ಸೂಚಿಸುತ್ತಿಲ್ಲ. ಇದರಿಂದ ದೊಡ್ಡ ಪ್ರಮಾಣದಲ್ಲಿ ರೋಗಗಳು ಉಲ್ಬಣವಾಗುತ್ತಿದೆ ಎಂದು ತಿಳಿಸಿದರು. Into the importance of diagnosis. He went on into the importance of different modes of treatment without understanding that body is not just a machine, just not the heart, but it has every structure which has to be looked into like a plant. ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜು ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಗೀತಾ ಸಂತೋಷ್ ಮಾತನಾಡಿ, ಹಲವು ವರ್ಷಗಳಿಂದ ಅಸೋಸಿಯೇಷನ್ ಪೌಷ್ಟಿಕಾಂಶಯುಕ್ತ ಆಹಾರಗಳ ಕುರಿತು ದೇಶಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ರೋಗಗಳ ತಡೆಗಟ್ಟುವಿಕೆಗೆ ಹೆಚ್ಚಿನ ಒತ್ತನ್ನು ನೀಡುತ್ತಾ ಕಾರ್ಯಕ್ರಮ ಮುಂದುವರೆದಿದೆ. ರಾಷ್ಟ್ರಮಟ್ಟದ ಸಮ್ಮೇಳನದಲ್ಲಿಯೂ ಎಲ್ಲರ ಸಲಹೆ ಸೂಚನೆಗಳ ಜತೆಗೆ ಚರ್ಚೆಗಳು ನಡೆಯಲಿದೆ ಎಂದರು. This would not have been possible without the support of each and every one. I was just going through the schedule that has been given on the program. It covered all the aspects, right from nutrition counseling to fitness nutrition. We'll be speaking about functional foods, nutraceuticals, which is emerging to a very great extent in the world of nutrition. And there is a lot of myths being associated with that. I'm sure the panel discussion would do a lot of derivation. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಿಟ್ಟೆ ಉಪಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಮಾತನಾಡಿ, ಆಸ್ಪತ್ರೆಗಳಲ್ಲಿ ಸಮಾಲೋಚನೆ ವಿಭಾಗ ಪರಿಣಾಮಕಾರಿಯಾಗಿ ಕಾರ್ಯಾಚರಿಸಬೇಕಾಗಿದೆ. ಈ ಮೂಲಕ ರೋಗಿಗಳ ಆಹಾರ ಸೇವನೆ ಮತ್ತು ಅದನ್ನು ಬದಲಾಯಿಸುವ ಕ್ರಮಗಳ ಮೂಲಕ ಜಾಗೃತಿ ಮೂಡಿಸಬೇಕಾದ ಜವಾಬ್ದಾರಿ ವೈದ್ಯರ ಮೇಲಿದೆ ಎಂದರು. In your mind when you are talking about your program for the next 1 year. Number one is research, as Madam was telling. In our traditional medicine, we used to think that it was thought that diet is very important ingredient of treatment. It was the mainstay of treatment. ಸಮ್ಮೇಳನ ಆಯೋಜನಾ ಸಮಿತಿ ಕಾರ್ಯದರ್ಶಿ ಸೆಲ್ಲಿ ಜೆ ಕಟ್ಟಿಕಾರನ್, ಜತೆ ಕಾರ್ಯದರ್ಶಿ ಡಾಕ್ಟರ್ ಪ್ರೇರಣಾ ಹೆಗ್ಡೆ, ಕ್ಷೇಮ ಡೀನ್ ಹಾಗೂ ಆಯೋಜನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಪಿಎಸ್ ಪ್ರಕಾಶ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವ್ಯೂ4 ನ್ಯೂಸ್ 24/7 ಉಳ್ಳಾಲ.